2025ರ ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶಿರ್ವಾ ಸಾಂತೂರು ನಿವಾಸಿ ರೋಸ್ಲಿನ್ ಜೆಸಿಂತಾ ಡಿಸೋಜಾ ಹಾಗೂ ಅವರ ಪುತ್ರ ಜೇಸ್ಟನ್ ಡಿಸೋಜಾ ಇವರು ಜ್ಯೋತಿಯಾಗಿ ಪರೀಕ್ಷೆ ಬರೆದು ಪಾಸ್ ಆಗಿದ್ದಾರೆ. ರೋಸ್ಲಿನ್ ಜೆಸಿಂತಾ ಅವರು ಕಾಪು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆರ್ಟ್ಸ್ ವಿಭಾಗದಲ್ಲಿ ಖಾಸಗಿ ಅಭ್ಯರ್ಥಿಯಾಗಿ ನೋಂದಾವಣೆಗೊಂಡು ಮೈಟೆಕ್ ಟ್ಯುಟೋರಿಯಲ್ ಕಾಲೇಜು ಶಿರ್ವಾದಲ್ಲಿ ಟ್ಯೂಷನ್ ಅನ್ನು ಪಡೆದು 600ಕ್ಕೆ 517 ಅಂಕಗಳನ್ನು ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ. ಇವರ ಪುತ್ರ ಜೇಸ್ಟನ್ ಡಿಸೋಜಾ ಇವರು ನಿಟ್ಟೆ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ಶ್ರೇಣಿಯಲ್ಲಿ ಪಾಸ್ ಆಗಿ ತಾಯಿ ಮಗ ವಿಶಿಷ್ಟ ಸಾಧನೆಯನ್ನು ಮಾಡಿದ್ದಾರೆ. ಜೆಸಿಂತಾ ಡಿಸೋಜಾ ಇವರು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದು ಬರೋಬ್ಬರಿ 25 ವರ್ಷಗಳ ನಂತರ ಪಿಯುಸಿ ಶಿಕ್ಷಣ ಪಡೆದು ಕನ್ನಡ ವಿಷಯದಲ್ಲಿ 100ಕ್ಕೆ 99 ಅಂಕಗಳನ್ನು ಪಡೆದು ವಿಶಿಷ್ಟ ದಾಖಲೆಯೊಂದಿಗೆ ಪಾಸ್ ಆಗಿದ್ದಾರೆ. ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗ ಮಾಡ್ತಾ ಇದ್ದ ಜೆಸಿಂತಾ ಡಿಸೋಜಾ ಇವರು ಪದೋನ್ನತಿಗಾಗಿ ಪರೀಕ್ಷೆ ಬರೆಯಬೇಕಾದ ಸಂದರ್ಭ ಒದಗಿ ಬಂದಿತ್ತು. ಇದೀಗ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಂಡಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ.